ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಭರವಸೆಯ ನಾಯಕ ಇನಾಯತ್ ಅಲಿಯಿಂದ ಬಿರುಸಿನ ಮತ ಪ್ರಚಾರ ನಡೀತಾ ಇದ್ದು ಮತದಾರರಿಂದ ಜಾತಿ ಧರ್ಮ ಮೀರಿ ವ್ಯಾಪಕ ಬೆಂಬಲ ವ್ಯಕ್ತವಾಗ್ತಾ ಇದೆ. ತನ್ನ ವ್ಯಾಪ್ತಿಯ ನೀರ್ಮಾರ್ಗದ ಪೆದುಮಲೆ ಪರಿಸರದಲ್ಲಿರುವ ವಾಜುಲ್ಲಾಯ ದೈವ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹ ಇನಾಯತ್ ಅಲಿ ಓಮ ಮಹೇಶ್ವರ ದೇವಸ್ಥಾನಕ್ಕೂ ಕೂಡ ಭೇಟಿ ನೀಡಿ ಸಕಲರ ಒಳಿತಿಗಾಗಿ ಪ್ರಾರ್ಥನೆ ಸಲ್ಲಿಸಿದರು. ಈ ವೇಳೆ ವಾಮಜ್ನ ಸೇಂಟ್ ರೇಮಂಡ್ ಕಾನ್ವೆಂಟ್ಗೂ ಭೇಟಿ ನೀಡಿದಂತಹ ಇನಾಯತ್ ಅಲಿ ಅಲ್ಲಿನ ಸಿಬ್ಬಂದಿಗಳೊಂದಿಗೆ ಮಾತುಕತೆ ನಡೆಸಿ ಭಗಿನಿಯರ ಆಶೀರ್ವಾದ ಪಡೆದುಕೊಂಡರು. ಈ ಬಗ್ಗೆ ಪ್ರತಿಕ್ರಿಯಿಸಿರುವಂತಹ ಇನಾಯತ್ ಅಲಿ, ನಮ್ಮ ಹೆಮ್ಮೆಯ ನಾಯಕರಾದ ರಾಹುಲ್ ಗಾಂಧಿ ಅವರು ಮಂಗಳೂರಿಗೆ ಬಂದು ಹೋದ ಮೇಲೆ ಪ್ರಚಾರಕ್ಕೆ ಇನ್ನೂ ಹೆಚ್ಚಿನ ಹುರುಪು ಸಿಕ್ಕಿದ್ದು ಹೊಸ ಬದಲಾವಣೆಯ ಪರ್ವಕ್ಕೆ ನಾಂದಿ ಹಾಡಲಿದೆ ಎಂಬ ವಿಶ್ವಾಸವನ್ನ ವ್ಯಕ್ತಪಡಿಸಿದರು.